ನಮಸ್ಕಾರ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಮಹಾನ್ ವೀರನಾದ ಅರ್ಜುನ ಹೇಗೆ ಕಣ್ಣೀರು ಹಾಕ್ತಾ ನಾನು ಯುದ್ಧ ಮಾಡಲ್ಲ ಅಂತ ರಥದ ಮೇಲೆ ಕುಸಿದು ಕೂತಿದ್ದ ಅಂತ. ಈಗೇನಾಗತ್ತೆ? ಅರ್ಜುನ ಈ ವಿಷಾದಕ್ಕೆ, ಈ ದುಃಖಕ್ಕೆ ಶ್ರೀಕೃಷ್ಣ ಹೇಗೆ ಉತ್ತರ ಕೊಡ್ತಾನೆ? ಬನ್ನಿ ನೋಡೋಣ. ಇದು ಭಗವದ್ಗೀತೆ ಅಧ್ಯಾಯ 2 ಸಾಂಖ್ಯಯೋಗ. ಅರ್ಜುನ ಹೀಗೆ ಅಳ್ತಾ ಕೂತಿರೋದನ್ನು ನೋಡಿ ಕೃಷ್ಣನಿಗೆ ಒಂದು ಕಡೆ ಆಶ್ಚರ್ಯ, ಇನ್ನೊಂದು ಕಡೆ ಸಿಟ್ಟು ಬರುತ್ತೆ. ಕೃಷ್ಣ ಅರ್ಜುನನಿಗೆ ಸಮಾಧಾನ ಮಾಡಲ್ಲ, ಬದಲಿಗೆ ಅವನ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡುವ ಹಾಗೆ ಮಾತಾಡ್ತಾನೆ. ಕೃಷ್ಣ ಹೇಳ್ತಾನೆ, ಅರ್ಜುನ, ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಿನಗೆ ಎಲ್ಲಿಂದ ಬಂತು ಈ ಮನಸ್ಥಿತಿ? ಇದು ಆರ್ಯರಿಗೆ ಅಂದರೆ ಶ್ರೇಷ್ಠ ಜನರಿಗೆ ತಕ್ಕುದಲ್ಲ. ಇದರಿಂದ ನಿನಗೆ ಸ್ವರ್ಗನೂ ಸಿಗಲ್ಲ, ಕೀರ್ತಿನೂ ಸಿಗಲ್ಲ. ಹೇ ಪಾರ್ಥ, ಷಂಡನಾಗಬೇಡ, ಎದೆಗುಂದಬೇಡ. ಇದು ನಿನಗೆ ಶೋಭೆ ತರೋದಿಲ್ಲ. ನಿನ್ನ ಮನಸ್ಸಿನ ಈ ದುರ್ಬಲತೆಯನ್ನ ಕಿತ್ತೊಗೆದು ಯುದ್ಧಕ್ಕೆ ಎದ್ದು ನಿಲ್ಲು ಅಂತ ಕೃಷ್ಣ ಗದರುತ್ತಾನೆ. ಕೃಷ್ಣ ಇಷ್ಟೆಲ್ಲ ಹೇಳಿದ್ರೂ ಅರ್ಜುನನ ಮನಸ್ಸು ಬದಲಾಗಲ್ಲ. ಅವನು ಇನ್ನೂ ಗೊಂದಲದಲ್ಲೇ ಇದ್ದಾನೆ. ಅವನು ಹೇಳ್ತಾನೆ, ಮಧುಸೂದನ, ನಾನು ಭೀಷ್ಮ ಮತ್ತು ದ್ರೋಣರಂತಹ ಹಿರಿಯರ ಮೇಲೆ ಬಾಣ ಬಿಡೋದಾದ್ರೂ ಹೇಗೆ? ಅವರು ಪೂಜೆಗೆ ಅರ್ಹರು. ಅವರನ್ನು ಕೊಲ್ಲೋದು ಒಂದೇ. ನನ್ನ ಗುರುಗಳ ರಕ್ತದಲ್ಲಿ ಕಳಿಸಿದ ಊಟ ಮಾಡೋದು ಒಂದೇ. ನಾವು ಗೆಲ್ಲೋದು ಒಳ್ಳೇದಾ ಅಥವಾ ಸೋಲೋದು ಒಳ್ಳೇದಾ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಬದುಕೋದಕ್ಕೆ ಇಷ್ಟೇ ಜನ ಬೇಕು ಅನ್ನೋದಾದರೆ ನಾನು ಭಿಕ್ಷೆ ಬೇಡಿ ಬದುಕೋದಕ್ಕೂ ಸಿದ್ಧ ಅಂತ ಅರ್ಜುನ ಹತಾಶನಾಗಿ ಹೇಳ್ತಾನೆ. ಇಲ್ಲಿ ಒಂದು ಅದ್ಭುತವಾದ ತಿರುವು ಸಿಗುತ್ತೆ. ಅರ್ಜುನನಿಗೆ ಅರ್ಥವಾಗತ್ತೆ ತನ್ನ ಬುದ್ಧಿಯಿಂದ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಂತ. ಅವನು ಕೃಷ್ಣನಿಗೆ ಕೈ ಮುಗಿದು ಹೇಳ್ತಾನೆ, ಕೃಷ್ಣ, ಕಾರ್ಪಣ್ಯ ದೋಷದಿಂದ ಅಂದರೆ ಮೋಹದಿಂದ ನನ್ನ ಸ್ವಭಾವ ಕೆಟ್ಟು ಹೋಗಿದೆ. ಧರ್ಮ ಯಾವುದು ಅಂತ ನನಗೆ ತಿಳಿತಿಲ್ಲ. ನಾನು ನಿನ್ನ ಶಿಷ್ಯ, ನಿನ್ನಲ್ಲಿ ಶರಣಾಗಿದ್ದೇನೆ. ನನಗೆ ಯಾವುದು ಒಳ್ಳೆಯದೋ ಅದನ್ನು ನೀನೇ ಹೇಳು, ದಾಡಿ ತೋರಿಸು. ಯಾವಾಗ ಅರ್ಜುನ ನಾನು ಶಿಷ್ಯ ಅಂತ ಶರಣಾದನೋ ಆಗ ಜಗದ್ಗುರು ಕೃಷ್ಣ ಮಾತಾಡೋಕೆ ಶುರು ಮಾಡ್ತಾನೆ. ಕೃಷ್ಣ ನಗುತ್ತಾ ಹೇಳ್ತಾನೆ, ಅರ್ಜುನ, ಯಾರ ಬಗ್ಗೆ ದುಃಖ ಪಡಬಾರ್ದು ಅವರ ಬಗ್ಗೆ ಕೊಡಗ್ತಾ ಇದ್ದೀಯ. ಹೋದವರ ಬಗ್ಗೆ ಆಗಲಿ ಇರೋರ ಬಗ್ಗೆ ಆಗಲಿ ಜ್ಞಾನಿಗಳು ದುಃಖ ಪಡಲ್ಲ. ಇಲ್ಲಿ ಕೃಷ್ಣ ಆತ್ಮ ಅಂದರೆ ಏನು ಅಂತ ಸರಳವಾಗಿ ವಿವರಿಸ್ತಾನೆ. ನೋಡು ಅರ್ಜುನ, ಹೇಗೆ ನಾವು ಹಳೆಯ ಬಟ್ಟೆನ ಬಿಚ್ಚಿ ಹೊಸ ಬಟ್ಟೆ ಹಾಕ್ಕೊಳ್ತೀವೋ ಹಾಗೆ ಆತ್ಮವು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯುತ್ತೆ. ನೈನಂ ಚಿಂದಂತಿ ಶಸ್ತ್ರಾಣಿ. ಈ ಆತ್ಮವನ್ನ ಯಾವ ಆಯುಧವೂ ಕತ್ತರಿಸಲ್ಲ, ಬೆಂಕಿ ಸುಡಲ್ಲ, ನೀರು ತೋಯಿಸಲ್ಲ, ಗಾಳಿ ಒಣಗಿಸಲ್ಲ. ಸಾಯೋದು ದೇಹ ಮಾತ್ರ ಹೊರತು ಆತ್ಮ ಅಲ್ಲ. ಅದಕ್ಕೆ ನೀನು ಸುಮ್ಮನೆ ದುಃಖ ಪಡಬೇಡ, ಎದ್ದು ಯುದ್ಧ ಮಾಡು. ಆಧ್ಯಾತ್ಮದ ಪಾಠ ಆದಮೇಲೆ ಕೃಷ್ಣ ವ್ಯವಹಾರದ ಪಾಠ ಮಾಡ್ತಾನೆ. ಸ್ವಧರ್ಮದ ದೃಷ್ಟಿಯಿಂದ ನೋಡಿದ್ರೂ ನೀನು ಯುದ್ಧ ಮಾಡಲೇಬೇಕು. ಒಬ್ಬ ಕ್ಷತ್ರಿಯನಿಗೆ ಧರ್ಮಯುದ್ಧಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಇಲ್ಲ. ಇದು ತಾನಾಗೇ ತೆರೆದ ಸ್ವರ್ಗದ ಬಾಗಿಲು. ನೀವು ಯುದ್ಧ ಮಾಡಿಲ್ಲ ಅಂದರೆ ಜನ ಏನಂತಾರೆ? ಅರ್ಜುನ ಹೆದರಿ ಓಡಿ ಹೋದ ಅಂತ ಹೀಯಾಡಿಸ್ತಾರೆ. ಮಾನವನಿಗೆ ಅಪಕೀರ್ತಿ ಅನ್ನೋದು ಸಾವಿಗಿಂತ ಹೆಚ್ಚಿನ ನೋವನ್ನು ಕೊಡುತ್ತದೆ. ಗೆದ್ರೆ ರಾಜ್ಯ ಸಿಗುತ್ತೆ, ಸತ್ತರೆ ಸ್ವರ್ಗ ಸಿಗುತ್ತೆ. ಎರಡೂ ಕಡೆ ನಿನಗೆ ಲಾಭಾನೇ ಇದೆ. ಅದಕ್ಕೆ ಸಂಶಯ ಬಿಟ್ಟು ಯುದ್ಧ ಮಾಡು. ಇಲ್ಲಿ ಕೃಷ್ಣ ಒಂದು ಸೀಕ್ರೆಟ್ ಹೇಳ್ತಾನೆ. ಪಾಪ ತಟ್ಟದೆ ಯುದ್ಧ ಮಾಡೋದು ಹೇಗೆ? ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ ಎಲ್ಲವನ್ನೂ ಸಮವಾಗಿ ನೋಡು. ಹೀಗೆ ಸಮಚಿತ್ತದಿಂದ ಯುದ್ಧ ಮಾಡಿದರೆ ನಿನಗೆ ಯಾವ ಪಾಪವೂ ಅಂಟಲ್ಲ. ಈಗ ಕೃಷ್ಣ ತುಂಬ ಮುಖ್ಯವಾದ ವಿಷಯಕ್ಕೆ ಬರ್ತಾನೆ. ಅದೇ ಕರ್ಮಯೋಗ. ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕೆಲಸ ಮಾಡೋದು ಮಾತ್ರ ನಿನ್ನ ಹಕ್ಕು. ಅದರ ಫಲಿತಾಂಶ ಏನಾಗಬೇಕು ಅನ್ನೋದು ನಿನ್ನ ಕೈಯಲ್ಲಿಲ್ಲ. ಹಾಗಂತ ಫಲಿತಾಂಶ ಸಿಗಲ್ಲ ಅಂತ ಕೆಲಸ ಮಾಡೋದನ್ನೇ ಬಿಡಬೇಡ. ಕೃಷ್ಣ ಹೇಳ್ತಾನೆ, ಯೋಗಸ್ಥಃ ಕುರು ಕರ್ಮಾಣಿ ಅಂದರೆ ಯೋಗದಲ್ಲಿ ನಿಂತು ಕೆಲಸ ಮಾಡು. ಯೋಗ ಅಂದ್ರೆ ಏನು? ಸಮತ್ವಂ ಅಂದ್ರೆ ಏನು? ಸಮತ್ವಂ ಯೋಗ ಉಚ್ಯತೆ. ಗೆದ್ದಾಗ ಹಿಗ್ಗೋದು ಬೇಡ, ಸೋತಾಗ ಕುಗ್ಗೋದು ಬೇಡ. ಮನಸ್ಸನ್ನು ಸಮವಾಗಿ ಇಟ್ಟುಕೊಳ್ಳೋದೇ ಯೋಗ. ಇದೆಲ್ಲ ಕೇಳಿ ಅರ್ಜುನನಿಗೆ ಕುತೂಹಲ ಆಗುತ್ತೆ. ಅವನು ಕೇಳ್ತಾನೆ, ಕೃಷ್ಣ, ನೀನು ಹೇಳುವ ಈ ಸ್ಥಿತಪ್ರಜ್ಞ ಅಂದರೆ ಯಾರು? ಅವನು ಹೇಗಿರ್ತಾನೆ? ಅವನು ಹೇಗೆ ಮಾತಾಡ್ತಾನೆ? ಹೇಗೆ ನಡೀತಾನೆ? ಅದಕ್ಕೆ ಕೃಷ್ಣ ಸುಂದರವಾಗಿ ಉತ್ತರಿಸ್ತಾನೆ. ಅರ್ಜುನ, ಯಾವಾಗ ಒಬ್ಬ ಮನುಷ್ಯ ತನ್ನ ಮನಸ್ಸಿನ ಎಲ್ಲ ಆಸೆಗಳನ್ನು ಬಿಟ್ಟು ತನ್ನ ಆತ್ಮದಲ್ಲೇ ತೃಪ್ತಿಪಟ್ಟುಕೊಳ್ತಾನೋ ಅವನು ಸ್ಥಿತಪ್ರಜ್ಞ. ದುಃಖ ಬಂದಾಗ ಕುಗ್ಗಿ ಹೋಗದವನು, ಸುಖ ಬಂದಾಗ ಹಿಗ್ಗಿ ಹೋಗದವನು.
ಭಯ, ಕೋಪ, ಪ್ರೀತಿಗಳಿಂದ ಮುಕ್ತನಾದವನು. ಇವನೇ ನಿಜವಾದ ಮುನಿ. ಹೇಗೆ ಆಮೆ ತನ್ನ ಕಾಲುಗಳನ್ನು ಚಿಪ್ಪಿನೊಳಗೆ ಎಳೆದುಕೊಳ್ಳುತ್ತೋ ಹಾಗೆ ಇಂದ್ರಿಯಗಳನ್ನು ವಿಷಯಗಳಿಂದ ಎಳೆದುಕೊಳ್ಳುವವನೇ ಜ್ಞಾನಿ. ಇದು ಬ್ರಾಹ್ಮಿ ಸ್ಥಿತಿ ಅರ್ಜುನ. ಇದನ್ನು ಪಡ್ಕೊಂಡ್ರೆ ಮತ್ತೆ ಯಾವ ಮೋಹವೂ ಬಾಧಿಸಲ್ಲ. ಕೊನೆಯ ಕಾಲದಲ್ಲಾದರೂ ಈ ಸ್ಥಿತಿ ತಲುಪಿದರೆ ಅವನಿಗೆ ಮೋಕ್ಷ ಸಿಗುತ್ತೆ. ಹೀಗೆ ಕೃಷ್ಣ ಅರ್ಜುನನಿಗೆ ಜೀವನದ ಅತಿ ದೊಡ್ಡ ಪಾಠವನ್ನು ಮಾಡ್ತಾನೆ. ಅರ್ಜುನನ ಕಣ್ಣೀರು ನಿಂತಿದೆ, ಆದರೆ ಮನಸ್ಸಿನ ಯುದ್ಧ ಇನ್ನೂ ಮುಗಿದಿಲ್ಲ. ಮುಂದಿನ ಅಧ್ಯಾಯದಲ್ಲಿ ಕೃಷ್ಣ ಕರ್ಮ ಮಾಡೋದ್ರಿಂದನೇ ಮೋಕ್ಷ ಸಿಗುತ್ತೆ ಅನ್ನೋದನ್ನು ಹೇಗೆ ವಿವರಿಸ್ತಾನೆ? ಬನ್ನಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.